ವರ್ಷ. ಅದರಲ್ಲಿ ಸುಮಾರು 10 ಗ್ರಾಮಗಳು ಸೇರಿಕೊಂಡಿತ್ತು. ಅದಾದ ನಂತರ ಅಲ್ಲಿ ಮತ್ತೆ ನನ್ನನ್ನು ಬ್ಲಾಕ್ ಅಧ್ಯಕ್ಷ ಮಾಡಬೇಕು ಅಂತ ಹೇಳಿ ಜನ ಒತ್ತಾಯ ಮಾಡಿ ರಮಣದಲ್ಲಿ ಒಂದು ಹೇಳಿ ಆಗ ನಾನು ಪುತ್ತೂರಲ್ಲಿ ಸೆಟ್ಲ್ ಆಗಿದ್ದೆ. ಹಾಗಾಗಿ ನನ್ನನ್ನು ಬ್ಲಾಕ್ ಅಧ್ಯಕ್ಷ ಮಾಡುವಾಗ ನಾನು ಆಗಿನ ಜಿಲ್ಲಾಧ್ಯಕ್ಷರಾದ ರಮಣದಲ್ಲಿ ನಾನು ಬೇಡ, ನನಗೆ ತೊಂದರೆ ಆಗ್ತದೆ, ನನ್ನ ಹುದ್ದೆಗೆ ನ್ಯಾಯ ಕಷ್ಟ ಆಗ್ತದೆ ಹೇಳಿ ನಾನು ಬೇಡ ಅಂತ ಹೇಳಿ ಆ ಒಂದು ಹುದ್ದೆಯನ್ನು ವಿನಯವಾಗಿ ಬೇರೆಯವರಿಗೆ ಬಿಟ್ಟುಕೊಟ್ಟೆ. ಆ ಬಳಿಕ ನಾನು ಪುತ್ತೂರಿಗೆ ಬಂದು ಇಲ್ಲಿ ಸ್ವಲ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿ ಆದೆ. ಇವರು ಮೊದಲು ಫಜಲ್ ರಹೀಂ ಬ್ಲಾಕ್ ಅಧ್ಯಕ್ಷ ಆಗಿರುವಾಗ ಅವರ ಇದರಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಅವರ ಅವಧಿ ಮುಗಿದ ಬಳಿಕ ಮೊಹಮ್ಮದ್ ಬಡಗನೂರು ಅವರು ಬ್ಲಾಕ್ ಅಧ್ಯಕ್ಷರಾದರು. ಅವರಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಆನಂತರ ಈಗಿರತಕ್ಕಂಥ ಎಂ ಡಿ ವಿಶ್ವನಾಥರೆಯವರು ಅವರ ಜೊತೆ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದೇನೆ, ಕೆಲಸ ಮಾಡಿಕೊಂಡಿದ್ದೇನೆ. ನಾನು ಕಡಬದಲ್ಲಿರುವಾಗ PPRTC ಅವರ ಚುನಾವಣಾ ಏಜೆಂಟಾಗಿ ಒಮ್ಮೆ ಕೆಲಸ ಮಾಡಿ ಅವರು ಆ ಸಂದರ್ಭದಲ್ಲಿ ಗೆದ್ದಿದ್ದರು ಜಿಲ್ಲಾ ಪರಿಷತ್ ಎಲೆಕ್ಷನ್. ಇಲ್ಲಿ ಶಕುಂತಲಾ ಶೆಟ್ಟಿ ಅವರು ಶಾಸಕರಾಗಿ ಆಗುವ ಮೊದಲು ಅವರು ಸಹ ನನ್ನನ್ನು ಪುತ್ತೂರು ಬ್ಲಾಕಿನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದರು. ಆ ನಂತರದ ಅವರು ಶಾಸಕರಾಗಿದ್ದಾಗ ಮತ್ತು ನನ್ನ ನಿಮಗೆ ಗೊತ್ತಿಲ್ಲ, ಕರ್ನಾಟಕ ರಾಜ್ಯ ಮದ್ಯಪಾನ ಸೇವಾ ಮಂಡಳಿಯ ನಿರ್ದೇಶಕನಾಗಿ ಮಾಡಿ ಅಂಥ ಒಂದು ಮಂಡಳಿ ಇದೆ ಅಂತೇಳಿ ನಾನು ಅದರ ಡೈರೆಕ್ಟರ್ ಆಗುವಾಗ ನನಗೆ ಗೊತ್ತಾಯಿತು. ನನ್ನ ಭಾಗದಲ್ಲಿ ಹೇಳಿದ್ದಾರೆ ಎಲ್ಲರೂ ಸಹ ಉತ್ತರದಲ್ಲಿ ಬೀದಿ ನಾಟಕ ಇದನ್ನು ಮಾಡಿ ಅದರ ಬಗ್ಗೆ ಒಂದು ಜನಜಾಗೃತಿ ಮೂಲ ಕೆಲಸವನ್ನು ಮಾಡಿದ್ದೆ. ಆ ಬಳಿಕ ಇವರು ನಮ್ಮ ಈಗಿನ ಶಾಸಕರು ಅವರಿಗೆ ಸೀಟಾಗಿ ಅವರು ಚುನಾವಣೆಗೆ ಬಂದಾಗ ಸಹ ನಾನು ಕೆಲಸ ಮಾಡಿದೆ. ಸುಮಾರು 45 ದಿವಸ, ಅದರಲ್ಲಿ ಒಂದು 5-6 ದಿವಸ ನಾನು ಕೋರ್ಟ್ ಕಚೇರಿ ಹೋಗಿದ್ದೇನೆ. ಬಾಕಿ ಇಡೀ 40 ದಿವಸ ನಾನು ಆ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೆ. ಮತ್ತು ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಚುನಾವಣಾ ಏಜೆಂಟ್ ಸಹ ಮಾಡಿದ್ರು. ಆಗ ನನ್ನ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದೆ. ಅವರು ನನ್ನ ಚುನಾವಣಾ ಏಜೆಂಟ್ ಮಾಡಲಿಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿದ್ದೇನೆ ಈ ಸಂದರ್ಭದಲ್ಲಿ. ಮತ್ತು ನನ್ನನ್ನು ಈ ಕೂಡ ಅಧ್ಯಕ್ಷ ಕುರಿತಾಗಿ ನನ್ನನ್ನು ಯಾವುದೇ ಶಿಫಾರಸಿಲ್ಲ ಹೊರಗಿನಿಂದ. ಅವರಾಗಿ ನಾನು ಮಾಡಿದಂದರೆ ನಾನು ಭಾವಿಸಲ್ಲ. ನಾನು ಬ್ಲಾಕ್ ಅಧ್ಯಕ್ಷ ಹೇಳಿ ನನ್ನ ಹೆಸರನ್ನು ಸೂಚಿಸಿದ್ದೆ ಯಾರಂತೇಳಿ, ಮತ್ತು ಅವರು ಒಂದು ಶಾಸಕರಿಗೆ ನನ್ನ ಹೆಸರನ್ನು ಸೂಚಿಸಿದ್ದರು. ಬೇರೆ ಬಾಹ್ಯ ಒತ್ತಡ ಯಾವುದಿಲ್ಲ ಅಂತ ಹೇಳಿ ಹಾಗೆಯೇ ನಾನು ಅದನ್ನು ಒಪ್ಪಿಕೊಂಡೆ. ಮಾರ್ಚ್ 16ಕ್ಕೆ ನಾನು ಅದನ್ನು ಜವಾಬ್ದಾರಿ ವಹಿಸಿಕೊಂಡೆ. ಅದೇ ದಿವಸ ಮಧ್ಯಾಹ್ನಂತರ ಇದು 3 ಗಂಟೆಗೆ ಲೋಕಸಭಾ ಚುನಾವಣೆ ಘೋಷಣೆ ಆಯಿತು. ಹಾಗೆ ಘೋಷಣೆ ಆಗಿ ಜೂನ್ 6ರ ತನಕ ಇದು ನೀತಿ ಸಮಿತಿ ಜಾರಿಯಲ್ಲಿತ್ತು. ಹಾಗಾಗಿ ಜೂನ್ 6ರ ತನಕ ನಮಗೆ ಯಾವುದೇ ಕೂಡಲೇ ಕೆಲಸ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ, ನಾವು ಜವಾಬ್ದಾರಿ ವಹಿಸಿಕೊಂಡು ಸಹ. ಆನಂತರ ನಾವು ನಿಗದಿತ ಅವಧಿಯ ನೋಟಿಸನ್ನು ನೀಡಿ ಜೂನ್ 19ಕ್ಕೆ ಪ್ರಥಮ ಸಭೆಯನ್ನು ಮಾಡಿದ್ದೇವೆ. ಪ್ರಥಮ ಸಭೆಯಲ್ಲಿ ಇಲ್ಲಿ ನನಗೆ ಏನಂತ ಹೇಳಿದರೆ, ಮುಖ್ಯವಾಗಿ ಈ ಕೂಡದಲ್ಲಿರುವ ಸಮಸ್ಯೆಯಲ್ಲಿ ಕಟ್ ಕನ್ವರ್ಷನ್ ನಿಮಗೆ ಗೊತ್ತಿರ್ಬೋದು. 1976ನೇ ಇಸವಿಯ ನಂತರ ಆದ ಕನ್ವರ್ಷನನ್ನು ಬಿಡುಗಡೆ ಮಾಡಿ ಮಾರಾಟ ಮಾಡಿದರೆ ಅವರಿಗೆ ಅಪ್ರೂವ್ಡ್ ಲೇಔಟ್ ಸಿಗುವುದಿಲ್ಲ, ಮನೆ ಕಟ್ಟಲಿಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಆಗುವುದಿಲ್ಲ. ಅದು ದೊಡ್ಡ ಸಮಸ್ಯೆ. ಎಲ್ಲರೂ ಬಹಳಷ್ಟು ಅದರ ಹೇಳಿದರು. ಇದು ಏನು ಸಮಸ್ಯೆ ಅಂತೇಳಿ ನಾನು ಅದರೊಳಗೆ ಸ್ವಲ್ಪ ಅದರ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ಆದಷ್ಟು ಬೇಗ ಶೀಘ್ರ ಪರಿಹರಿಸಬೇಕು ಅಂತ ಹೇಳಿ ನಾನು ಅದರ ಬಗ್ಗೆ ಯೋಚನೆ ಇತ್ತು. ಅದನ್ನೇ ನಾವು ಪ್ರಥಮ ಸಭೆಯಲ್ಲಿ ಇತರ ಅಜೆಂಡಾದ ಬಗ್ಗೆ ಇದನ್ನು ಸಹ ಒಂದು ಅಧ್ಯಕ್ಷರ ಅನುಮತಿ ಮೇಲೆ ಇತರ ವಿಷಯಗಳ ವಿಚಾರದಲ್ಲಿ ಇದನ್ನು ಕೈಗೆತ್ತಿಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಮಂಗಳೂರು ಮತ್ತು ಉಡುಪಿಯಲ್ಲಿ ಒಂದು ಸಣ್ಣ ವಿನಾಯಿತಿ ಉಂಟು, ಸಂಪೂರ್ಣ ವಿನಾಯಿತಿ ಅಂತ ಹೇಳುವುದಿಲ್ಲ. ಅಲ್ಲಿ ಹೇಗೆಂತ ಹೇಳಿದರೆ, ಈ ಕಟ್ ಕಮಿಷನ್ ಬಗ್ಗೆ 1,000 ಚದರ ಮೀಟರ್ ಅಂದರೆ ಹತ್ತಿರ 24.7 ಸೆನ್ಸ್ ಜಾಗ ಆಗ್ತದೆ, 24.7. ಅದರ ಒಳಗಿನ ಕನ್ವರ್ಷನ್ ಆದ ಕಟ್ ಕನ್ವರ್ಷನ್ ಸಮಸ್ಯೆಗೆ ಗೈಡೆನ್ಸ್ಗಳಲ್ಲಿ ಮಾರ್ಗದರ್ಶಿ ಅಮೌಂಟ್ 15% ಕಟ್ಟಿದರೆ ಸರ್ಕಾರಕ್ಕೆ ಕೂಡಕ್ಕೆ ಅದು ಮೂಡಕ್ಕೆ ಹಾಗೆ ಇದು ಕೊಡಬೇಕು ಅಂತೇಳಿ 25 ಸೆಂಟ್ಗಿಂತ ಮೇಲೆ 1 ಎಕರೆವರೆಗೆ ಇದ್ದರೆ ಅಂಥ ಸಮಸ್ಯೆಗೆ ಏನು ಹೇಳಿದರೆ ಅವರ ಅಮೌಂಟ್ ಕಟ್ಟಿದರೆ ಸಾಕಾಗೋದಿಲ್ಲ. ಅದರ ಬದಲು ಅನುಮತಿ ಇಲ್ಲದೆ ಅಪ್ರೂವ್ ಲೇಔಟ್ ಮಾಡದೆ ಅವರು ಮಾಡಿ ಆಗಿದೆ
ಅಂಥ ಸಂದರ್ಭದಲ್ಲಿ ಅಲ್ಲಿ 15% ಜಮೀನನ್ನು ಅವರು ಅಲ್ಲಿ ಮಂಗಳೂರಲ್ಲಿ ಮೂಡಾಕಿ ಅಲ್ಲಿ ಮೂಡಾಕಿ ಇಟ್ಕೊಳ್ಬೇಕು. ನಾವು ಅದನ್ನು ಸ್ಟಡಿ ಮಾಡಿ ಅದನ್ನೇ ಪುತ್ತೂರಿಗೆ ಸಹ ಆ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ನಾವು ನಿರ್ಣಯವನ್ನು ಮಾಡಿ ನಾವು ಸರ್ಕಾರಕ್ಕೆ ಸೆಕ್ಷನ್ 14E ಪ್ರಕಾರ ಒಂದು ಅವಕಾಶ ಇದೆ ತಿದ್ದುಪಡಿ ಮಾಡಿ ಇಂಡಿಯಾ ಮಾಡೆಲ್ ಅದು ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಕಳೆದ ಜೂನ್ 26ಕ್ಕೆ ಪತ್ರವನ್ನು ಬರೆದಿದ್ದೇವೆ. ನಿರ್ಣಯದ ಕಾಪಿ ನಡೆದು ಉಂಟು ಬರೆದಿದೆ. ಮತ್ತು ಈ ಬಗ್ಗೆ ಪ್ರತ್ಯೇಕವಾಗಿ ಶಾಸಕರ ನೇತೃತ್ವದಲ್ಲಿ ನಮ್ಮ ಮೆಂಬರ್ ಸೆಕ್ರೆಟರಿ ಮತ್ತು ಪುತ್ತೂರು ನಗರಸಭೆಯ ಆಯುಕ್ತರನ್ನು ಕರೆಸಿ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಎಂಬ ಬಗ್ಗೆ ಚರ್ಚೆಯನ್ನು ಸಹ ಮಾಡಿದ್ದೇವೆ. ಇದು ಇಷ್ಟು ನಾನು ಅಂದರೆ ನನಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದ ಅವಧಿ ಬಹಳ ಶಾರ್ಟ್. 19ಕ್ಕೆ ಮೀಟಿಂಗ್ ಮಾಡಿದ್ದು, 19ರಲ್ಲಿ 22 ದಿವಸಕ್ಕಷ್ಟೇ. ನಾನು ಈ ಪತ್ರಿಕಾಗೋಷ್ಠಿ ಯಾಕೆ ಕರೆಯುವುದು ಅಂತ ಹೇಳಿದರೆ, ನಿನ್ನೆಲ್ಲ ಮೊನ್ನೆ 11ನೇ ತಾರೀಕು ನನಗೆ ಶಾಸಕರಿಗೆ ಬೆಂಗಳೂರಿಗೆ ಫೋನ್ ಬಂತು. ಅವರೊಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನೀವು ಕೆಲಸ ಮಾಡೋ ಸಾಕು, ಇದು ಅಸಮಾಧಾನ ನೀನಿಂದ ಪಾರ್ಟಿ ಹೇಳಿದರೆ ಈಗ ಕೂಡ ಡೆಡ್ ಆಗಿದೆ ಹೇಳಿದರು. ಮತ್ತು ಈ ರೀತಿಯಾಗಿ ಜನರು ಸಹ ಮಾತಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ ಒಂದು ಮಾತನ್ನು ಹೇಳಿದರು. ನಾನು ಇದುವರೆಗೂ ಸಹ ಇನ್ನೊಬ್ಬರು ಮಾತಾಡಿಕೊಳ್ಳುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಹೊರಡೇ ಇಲ್ಲ ಇಡೀ ಜೀವಮಾನದಲ್ಲಿ. ಹಾಗಾಗಿ ನಾನು ಮತ್ತು ಈ ಗಡಿಬಿಡಿ ತೀರ್ಮಾನ ಅಲ್ಲ, 2 ದಿವಸ ಟೈಮ್ ತಗೊಂಡೆ. 11ಕ್ಕೆ ಫೋನ್ ಬಂದಿದ್ದು, ಇವತ್ತು 13 ತಾರೀಕು. ನಮ್ಮಂದರೆ ಅವರ ಒಂದು ಏನು ಮಟ್ಟಕ್ಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಸರ್ಕಾರಕ್ಕೆ ನಾನು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದೆ. ಈಗಾಗಲೇ ಸಲ್ಲಿಸಿ ಆಗಿದೆ. ಹಾಗಾಗಿ ಮತ್ತು ನನಗೆ ಸ್ವಲ್ಪ ಕೆಲಸ ಮಾಡಲು ಆಸಕ್ತಿ ಇತ್ತು, ಬಟ್ ಆಗೋದಿಲ್ಲ. ನಾವು ಈಗ ಫಸ್ಟ್ ಮೀಟಿಂಗಲ್ಲಿ ನಾವು ಕೆರೆ ಅಭಿವೃದ್ಧಿ ಬಗ್ಗೆ ದೇವಸ್ಥಾನದ್ದು ಸೆಕೆಂಡ್ ಬಿಲ್ 15 ಲಕ್ಷ ಫಸ್ಟ್ ಮೀಟಿಂಗಲ್ಲಿ ನಾವು ಅವರಿಗೆ ಕೊಡಬೇಕು ಅಂತೇಳಿ ಅದನ್ನು ಅನುಮತಿ ಕೊಟ್ಟಿದ್ದೇವೆ. ಅದಲ್ಲದೆ ಇನ್ನೂ ಅಷ್ಟು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ 1 ಕೋಟಿ ಪ್ರಸ್ತಾವನೆ ಇತ್ತು. ಅದನ್ನು ಸಹ ನಾವು ನೆಕ್ಸ್ಟ್ ಮೀಟಿಂಗ್ ಮಾಡಲಾಗಿದ್ದೇವೆ. ಯಾಕಂದರೆ ನನಗೆ ಮತ್ತು ಸಂತೋಷ ಅಂತ ಹೇಳಿದರೆ ನಮ್ಮ ಒಟ್ಟಿಗೆ ಎಲ್ಲ 3 ಸದಸ್ಯರು ಸಹ ನನಗೆ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ಲ್ಯಾಂಡ್ಸ್ ಇದ್ದಾರೆ, ಅನ್ವರ್ ಇದ್ದಾರೆ, ಮತ್ತು ನಿಹಾಲ್ ಇದ್ದಾರೆ. ಅವರು ದೇವಸ್ಥಾನ ವಿಚಾರ ಆಗುವಾಗ ಕೆರೆಗೆ ಹಣ ಬಿಡೋಕ್ಕೆ ಯಾರು ಆಕ್ಷೇಪ ಮಾಡಲಿಲ್ಲ, ಬೇಡ ಅಂತೆ ಪಬ್ಲಿಕ್ ಫಂಡ್ ಅದು ಸಹ ಯಾರು ಆಕ್ಷೇಪ ಮಾಡಲಿಕ್ಕೆ ಸಂತೋಷದ ವಿಚಾರ. ಅವರೆಲ್ಲರ ಸಹಕರಿಸಿದೆ. ಏನು ನನ್ನ ಬಗ್ಗೆ ಶಾಸಕರಿಗೆ ಅಸಮಾಧಾನ ಉಂಟು. ಹಾಗಾಗಿ ನಾನು ಅಸಮಾಧಾನದಿಂದ ನಾನು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾನು ಇವತ್ತು ರಾಜೀನಾಮೆ ಸಲ್ಲಿಸಿದ್ದೇನೆ. ಇದನ್ನು ಮಾಧ್ಯಮಕ್ಕೆ ತಿಳಿಸುವ ಅಂತೇಳಿ ನಾನು ಬಂದದ್ದು. ಯಾಕಂದರೆ ಯಾವ ಕಾರಣಕ್ಕೆ ಅಂತೇಳಿ ಗೊಂದಲ ಬೇಡ ಜನರಲ್ಲಿ ಹೇಳಿ ತಮ್ಮ ಒಂದು ಈಗ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಹಾಗಾಗಿ ಮುಂದಕ್ಕೆ ಬರತಕ್ಕಂಥ ಯಾರು ಅಧ್ಯಕ್ಷರು ಉತ್ತಮವಾದ ಕೆಲಸ ಆಗಲಿ ಅಂತ ಕೇಳಿಕೊಂಡು ನನ್ನ ಈ ಗೋಷ್ಠಿಯನ್ನು ಮುಗಿಸ್ತೇನೆ. ಸರ್, ಇದನ್ನು ಎಕ್ಸ್ಪೈರ್ ಮಾಡಬೇಕಾದ್ರೆ ಯಾರು ರಾಜೀನಾಮೆ ಅಂಗೀಕಾರ ಮಾಡಬೇಕು? ಅದು ಸರ್ಕಾರಕ್ಕಿದೆ. ಆ್ಯಕ್ಟಲ್ಲಿ ಸರ್ಕಾರ ಅಂದರೆ ನಗರಾಭಿವೃದ್ಧಿ ಇದರ ಸೆಕ್ರೆಟರಿ. ಈಗ ಮತ್ತೆ ನಿಮಗೆ ವಾಪಸ್ ಶಾಸಕರು ಹೇಳಿದ್ರೆ ರಾಜೀನಾಮೆ ಹೌದಲ್ಲ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತೀರಿ? ಪಕ್ಷದಲ್ಲಿ ಇರ್ತೇನೆ. ಪಕ್ಷ ನನಗೆ ಬಹಳಷ್ಟು ಗೌರವ ಕೊಟ್ಟಿದೆ, ಎಲ್ಲ ಮಾಡಿದ್ದಾರೆ. ನಾನು ಸ್ವಲ್ಪ ಕಡಿಮೆ ಮಾಡಿದ್ದು ಏನು ರೀಸನ್ ಏನಿರ್ಬೋದು ಏನಂತ ಅವ್ರ ಹತ್ರ ಕೇಳಬೇಕಷ್ಟೇ. ನನಗೆ ಅದು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಈಗ ಒಂದು ಪೂರ ಡೆಡ್ ಆಗಿದೆ ಮತ್ತು ನೀವು ಕೆಲಸ ಮಾಡೋದು ಸಾಕಾಗುದಿಲ್ಲ ಅನ್ನೋ ಒಂದು ಮಾತಿಗೆ ಅಷ್ಟೇ ನೀವು ರಾಜೀನಾಮೆ ಕೊಟ್ಟಿರುವಂಥದ್ದು. ಅದು ಅದ್ರ ಬೇರೆ ಏನಾದ್ರು ಇದೆಯಾ ಹಿಂದೆ? ಮತ್ತೆ ಒಂದು ಪಾಯಿಂಟ್ ಹೇಳಿದ್ದು, ಈಗ ಜನ ಮಾತಾಡಿ ಶುರು ಮಾಡಿಕೊಡ್ಬೋದು ಅಂತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರು. 3 ವಿಷಯ ಕಟ್ ಕನ್ವರ್ಷನ್ ಇದ್ದು ಸಾಲ್ವ್ ಆಗಲಿಲ್ಲ ಅಂತೇಳಿ ಅವರಿಗೆ ಅದು ಯಾಕೆ ಗೊತ್ತಿಲ್ಲ, ಅದನ್ನೇ ಹೇಳಲಿಲ್ಲ ಅವರು. ಬೇರೆ ಆಸಕ್ತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ ನಾವು. ನಿಮ್ಗೆ ಗೊತ್ತಿರುವಾಗ ಬೇರೆ ಆಸಕ್ತರಿದ್ದಾರೆ ನಮಗೆ ಎಲ್ಲಿಗೆ ಆ ಮೂಲಾಧ್ಯಕ್ಷ ಆ ಕುರ್ಚಿಗೆ ಅದಿರ್ಬೋದು. ಅವರಿಂದಾಗಿ ಅಲ್ಲ ಇದು. ನನಗೆ ಹಾಗೆ ಆಗಿದೆ. ಆಸಕ್ತರು ಮೊದಲು ಇದ್ರು. ನಾನು ಆದರೂ ನನ್ನ ಆಯ್ಕೆಗೆ ಯಾರು ವಾಪಸ್ ಅವರು ಎತ್ತಲಿಲ್ಲ. ಅದನ್ನು ಶಾಸಕರು ಮಾತಾಡೋದಿಲ್ಲ. ಅದರ ನಂತರಕ್ಕೆ ಇಲ್ಲ, ಮಾತಾಡಿದರೆ ಅವರು ನನ್ನನ್ನು ಪುನಃ ಒತ್ತಾಯ ಮಾಡ್ತಾರೆ. ನಾವು ನಿಜವಾಗಿ ಏನಾದರೂ ಒಂದು ಡಿಸಿಷನ್ ತಗೊಳ್ಳುವ ರಾಜಕೀಯ ಪಕ್ಷದ ಬಗ್ಗೆ ಡಿಸಿಷನ್ ತಗೊಳ್ಳುವಾಗ ನಾನು ಬ್ಲಾಕ್ ಅಧ್ಯಕ್ಷ 2 ಬ್ಲಾಕ್ ಅಧ್ಯಕ್ಷರನ್ನು ಚರ್ಚಿಸ್ತೇನೆ. ಮತ್ತು ನನ್ನ ಸಹೋದರಿಗಿಂತ ತುಂಬ ದೊಡ್ಡ ಪ್ರಶ್ನೆ ಚರ್ಚಿಸ್ತೇನೆ. ಈ ಬಗ್ಗೆ ನಾನು ಯಾರು ಚರ್ಚೆ ಮಾಡಲಿಲ್ಲ. ನಾನು ಆತ್ಮಸಾಕ್ಷಿಗೆ ಸರಿಯಾಗಿ ನನ್ನೊಳಗೆ ಚರ್ಚೆ ಮಾಡಿ 2 ದಿವಸ ಈ ತೀರ್ಮಾನ ತಗೊಂಡು. ಹಾಗಲ್ಲ, ಈಗ ಬ್ಲಾಕ್ ಅಧ್ಯಕ್ಷರು
ರಾಜೀನಾಮೆ ಅಂದ್ರೆ ನಾವು ಇಲ್ಲಿ ವರ್ಕ್ ಮಾಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಹಿಂದೆ ಕರೀತಾ ಇದ್ದೀರಾ, ಏನಾದ್ರು ಪುತ್ತೂರು ಕಾಂಗ್ರೆಸ್ ಅವಧಿ ಮುಗಿದ್ದು ಅವರು ಇದು ಬಿಟ್ಟಲ್ಲ, ಇದಕ್ಕೆ ಸಂಬಂಧ ಇಲ್ಲ, ಇಲ್ಲ. ಈ ಅವಧಿ ಬ್ಲಾಕ್ ಅವಧಿಯಲ್ಲೂ ಕೂಡ ಅವಧಿ ಮತ್ತೊಂದು ಅವಧಿಗೆ try ಮಾಡುವವರು ಇರ್ಬೋದಲ್ಲ ಅಲ್ಲಿ. ಅವಧಿ ಅನ್ನುವಂಥದ್ದು ಅವರು ಕಾರಣ ಕೊಟ್ಟಿರೋದು. ಅದೇ ಒಂದು ಅವಧಿ ಅವರಿಗೆ, ಎರಡು ಇಬ್ಬರಿಗೆ ಒಂದು ಅವಧಿ. ಅದರ ಬಗ್ಗೆ ನಾನು ಹೇಳಿಕ್ಕೆ ಅಲ್ಲ ಓಕೆ ಅದಲ್ಲ, ಆದ್ರೆ ಇಂಥದ್ದೇ ಘಟನೆ ನಿಮ್ಮಲ್ಲಿ ನಡೆದಿದೆಯಾ? ಅವರು ಹೇಳಿದ ಪ್ರಕಾರ ಅವರ ಅವಧಿ ಮುಗಿದ ಆದಾಗ ನಾನು ಬಿಟ್ಟಿದ್ದೆ ಅಂತ ಹೇಳಿದೆ. ನಾನು ನೀವು ಅವರು ಅಂತ ಒಪ್ಪಿಕೊಂಡಿದ್ದೀನಿ. ಈಗ ರಾಜೀನಾಮೆ ಪತ್ರ ಎಲ್ಲಿ ಕೊಟ್ಟದ್ದು ನಿಮಗೆ? ನಾನು ಇದು ಈಗ ರಿಷಬ್ ರೋಷನ್ ಕಳಿಸಿದ್ದೇನೆ. ಇವತ್ತು ಶಾಸಕರಿಗೆ ಈ ಮಾಹಿತಿ ಕೊಟ್ಟಿದ್ದೀರಾ ರಾಜೀನಾಮೆ? ಹಾಗೆ ಹೇಳಿಲ್ಲ, ಹೇಳಿದರೆ ಅದಕ್ಕೆ ಅಡ್ಡಿಪಡಿಸುವ ದೃಷ್ಟಿಯಿಂದ ನಾನು ಇದನ್ನು ಇಲ್ಲಿವರೆಗೆ ಹಾಕಿದೆ, ನಿಮ್ಮ ಮುಂದೆ ಹೊರಗೆ ಹಾಕಿದೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ